ಕ್ರಿಯೇಟಿವ್ ಫಿಲ್ಮ್ ಬ್ಯಾನರ್ ನಡಿಯಲ್ಲಿ ಅಭಿಷೇಕ್ ರಾವ್ ನಿರ್ದೇಶನದ ದಿಲ್ ರಂಗ್ 2 ಮ್ಯೂಸಿಕಲ್ ಮೂವಿ ಇದೇ ಬರುವ ನವೆಂಬರ್ 6ರಂದು ಮಂಗಳೂರಿನ ಪುರಭವನದಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರತಂಡ ಮಾಹಿತಿಯನ್ನ ನೀಡಿತು. ನೀವು ಕೊಟ್ಟಂತಹ ಒಂದು ಸಪೋರ್ಟ್ನಿಂದಾಗಿ ಈಗ ದಿಲ್ ರಂಗ್ 2 ಮಾಡ್ತಿದ್ದೇವೆ. ಸೊ ದಿಲ್ ರಂಗ್ 1 ಅನ್ನೋದು ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಫಿಲ್ಮ್ಸ್ ಮ್ಯಾಂಗ್ಳೂರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಸುಮಾರು 6 ಲಕ್ಷಕ್ಕೂ ಜಾಸ್ತಿ ವ್ಯೂಸ್ ಅನ್ನು ಪಡೆದು ಮತ್ತು ಇನ್ಸ್ಟಾಗ್ರಾಮ್ ಅಂತ ಒಂದು ಪಾಪ್ಯುಲರ್ ಸೋಷಿಯಲ್ ಮೀಡಿಯಾದಲ್ಲಿ 2000 ಜನರು ಒಂದು ತುಳು ಹಾಡನ್ನು 2000 ಜನರು ಬಳಸಿದ್ದು ಇದೇ ಮೊದಲ ಬಾರಿ. ಇದೆಲ್ಲ ನಿಮ್ಮ ಸಪೋರ್ಟ್ನಿಂದ ನಮಗೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಅದೇ ಸಪೋರ್ಟನ್ನು ಇಟ್ಕೊಂಡು ನಾವು ಈಗ ದಿಲ್ ರಂಗ್ 2 ಅನ್ನು ಮಾಡ್ತಿದ್ದೇವೆ. ಒಂದು ಶಾರ್ಟ್ ಫಿಲ್ಮ್, ಒಂದು ಆಲ್ಬಮ್ ಸಾಂಗ್ ಅಂತ ಹೇಳಿದಾಗ ಅದಕ್ಕೆ ನಾವು ಸೀಮಿತವಾಗಿ ಮಾಡಬೇಕಾಗ್ತದೆ. ಬಟ್ ಇದು ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಶಾರ್ಟ್ ಫಿಲ್ಮ್ ಆಗಲಿ ಅಥವಾ ಒಂದು ಆಲ್ಬಮ್ನ ಫೀಲ್ ಇಲ್ಲದೆ ಒಂದು ಸಿನಿಮಾವನ್ನು ನೋಡಿದ ಫೀಲ್ ಆಗ್ತದೆ ದಿಲ್ ರಂಗ್ 2. ಸುಮಾರು 5ರಿಂದ 6 ಪ್ರದೇಶಗಳಲ್ಲಿ ನಾವು ಇದನ್ನು ಶೂಟ್ ಮಾಡಿದ್ದೇವೆ. ಅಂದರೆ ಕಾಸರಗೋಡಿಂದ ಹಿಡಿದು ಉಡುಪಿಯ ಕಾರ್ಕಳ, ಸಸಿತ್ಲು, ಹೀಗೆ ಸುಮಾರು ಕಡೆಗಳಲ್ಲಿ ನಾವು ಇದನ್ನು ಶೂಟ್ ಮಾಡಿದ್ದೇವೆ. ಇದೊಂದು ಶಾರ್ಟ್ ಮೂವಿ ಅಲ್ಲದೆ ನಮ್ಮ ಪ್ರತಿಭೆ ಏನು ಅಂತ ಒಂದು ತೋರಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ದಿಲ್ ರಂಗ್ 2 ಅನ್ನ ಮಾಡಿದ್ದೇವೆ. ಆ್ಯಕ್ಚುಲಿ ಇದರ ಟೀಸರ್ ಬಂದು ಮೊನ್ನೆ ಅಷ್ಟೇ 2ನೇ ತಾರೀಕಿಗೆ ಟೀಸರ್ ರಿಲೀಸ್ ಆಗಿತ್ತು. ಸೊ ಅದಕ್ಕೂ ಕೂಡ ಭಾರಿ ನಮ್ಮ ವ್ಯೂಸ್ ಆಗಿದೆ. 10,000ಕ್ಕೂ ಅಧಿಕ ವ್ಯೂಸ್ ಅನ್ನ ಪಡೆದು ಈಗ ಎಲ್ಲ ಕಡೆ ನಮ್ಮ ದಿಲ್ ರಂಗ್ 2ನ ಹಾಡು ಕೂಡ ನಿನ್ನೆ ಅಷ್ಟೇ ಬಿಡುಗಡೆ ಆದ ದಿಲ್ ರಂಗ್ 2ನ ಹಾಡಿನ ಒಂದು ಚಿಕ್ಕ ಪೋರ್ಷನ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಸೊ ಇದೆಲ್ಲ ನಿಮ್ಮ ಒಂದು ಸಪೋರ್ಟ್ನಿಂದಾಗಿ ಹಾಗೂ ದಿಲ್ ರಂಗ್ನಲ್ಲಿ ನನ್ನ ಸಂಪೂರ್ಣ ತಂಡ ಪರಿಶ್ರಮ ವಹಿಸಿ ಕೆಲಸ ಮಾಡಿದೆ. ಹೀರೋ ಆಗಿ ಪ್ರಥಮ ಬಾರಿಗೆ ಹೀರೋ ಆಗಿ ವಿಜಿತ್ ಕೋಟ್ಯಾನ್ ಇವರು ಈ ಬಾರಿ 2ನಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಹಾಗೆ 1ನಲ್ಲಿ ಸೆನ್ಸೇಷನ್ ಆದಂಥ ಸಮತಾ ಅಮೀನ್ ಈಗ ಮತ್ತೊಮ್ಮೆ ದಿಲ್ ರಂಗ್ 2 ಅಲ್ಲಿ ಕೂಡ ಅವರು ಮಿಂಚಲು ರೆಡಿ ಆಗಿದ್ದಾರೆ. ಮತ್ತೆ ಇದರ ಕ್ಯಾಮರಾ ವರ್ಕ್ ಮಾಡಿದಂಥ ನನ್ನ ಮಿತ್ರ ಅಂತ ರಚಿನ್ ಶೆಟ್ಟಿ ಹಾಗೂ ಪ್ರಜ್ವಲ್ ಸ್ವರ್ಣ ಅದ್ಭುತವಾದ ಕ್ಯಾಮರಾ ವರ್ಕ್. ಈಗಾಗಲೇ ನಮಗೆ ಟೀಸರ್ಗೆ ತುಂಬಾ ಜನ ವಿಶಸ್ ಹೇಳ್ತಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಸಮತಾ ಅಮೀನ್ ಮತ್ತು ವಿಜಿತ್ ಕೋಟ್ಯಾನ್ ನಟಿಸಿದ್ದು ತುಳುನಾಡಿನ ಪ್ರಮುಖ ಭಾಗಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ದಿಲ್ ರಂಗ್ ಟೀಸರ್ ಈಗಾಗಲೇ ಬಿಡುಗಡೆಯಾಗಿ ತುಳುನಾಡಿನಾದ್ಯಂತ ಭಾರಿ ಸದ್ದು ಮಾಡುತ್ತಿದೆ. ಒಳ್ಳೆಯ ಪ್ರಯತ್ನವಾಗಿತ್ತು. ನನಗೂ ಕೂಡ ಈ ತರ ಒಂದು ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿರ್ಬೇಕಿತ್ತಲ್ವಾ ಅಂತ ಒಂದು ಬೇಜಾರು ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇತ್ತು. ಅದೇ ಸಮಯಕ್ಕೆ ಸರಿಯಾಗಿ ಅಭಿಷೇಕ್ ರಾವ್ ಇವರು ನನಗೆ ಮೆಸೇಜ್ ಮಾಡಿ ತಿಳಿಸ್ತಾರೆ, ಈ ತರ ಒಂದು ಅವಕಾಶ ಇದೆ, ದಿಲ್ ರಂಗ್ 2 ಅಂತ ಬರ್ತಾ ಇದೆ. ಸೊ ನಿಮ್ಗೆ ಯಾವ್ದಾದ್ರು ಒಂದು ಇಂಟ್ರೆಸ್ಟ್ ಇದೆಯಾ, ಇದರಲ್ಲಿ ನಟನೆ ಮಾಡೋದಕ್ಕೆ ಅವಕಾಶ ಇದೆ, ನೀವು ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನನಗೂ ಒಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಯಾವ ರೀತಿ ಇದ್ದ ಒಂದು ಆಸೆ ಮತ್ತೆ ಒಂದು ಪುಟ್ಟಿ ಹೇಳುವಂತ ಆಯ್ತು. ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಿದೆ. ನನಗೆ ಹೆಚ್ಚು ಇದರಲ್ಲಿ ಅಂದ್ರೆ ಕ್ಯಾಮರಾ ಮುಂದೆ ನನಗೆ ಅಭಿನಯ ಮಾಡಿ ಗೊತ್ತಿರಲಿಲ್ಲ. ನಿಮ್ಗೆ ನನ್ನ ಮೇಲೆ ಭರವಸೆ ಇದ್ರೆ ನೀವು ಮಾಡಿಸಿ ಅಂತ ಇವತ್ತು ಹೇಳಿದೆ ಮೊದಲನೇದಾಗಿ. ಸೊ ನೀವು ಬನ್ನಿ, ನಾವು ಮಾಡಿಸುವ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ತಂಡದ ದಿಲ್ ರಂಗ್ 2ನ ಎಲ್ಲ ತಂಡದ ಸದಸ್ಯರು ಅತ್ಯಂತ ಅಂದ್ರೆ ನನಗಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದವರು ಇದ್ರು. ಎಲ್ಲರಿಗೆ ಎಕ್ಸ್ಪೀರಿಯನ್ಸ್ ಇದ್ದವರು, ನನಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತು. ಆದ್ರೂ ಎಲ್ಲರೂ ಒಂದು ತಮ್ಮ ಸೋದರನಂತೆ ನನ್ನನ್ನು ಹುರಿದುಂಬಿಸಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನನಗೆ ನಟನೆಗಾಗಿ. ಹಾಗೂ ದಿಲ್ ರಂಗ್ 2 ತುಂಬಾ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಯಾರು ಇದನ್ನು ಮಿಸ್ ಮಾಡಬೇಡಿ. ದಯವಿಟ್ಟು ನವೆಂಬರ್ 6ಕ್ಕೆ ಶನಿವಾರ 4 ಗಂಟೆಗೆ ಇದೊಂದು ಒಂದು ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಆಗಲಿದೆ. ಎಲ್ಲರೂ 4 ಗಂಟೆಗೆ ಬಂದು ನಮಗೆ ಇಡೀ ದಿಲ್ ರಂಗ್ ತಂಡಕ್ಕೆ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸಂಗೀತ ನಿರ್ದೇಶನವನ್ನ ಶ್ರೀಧರ್ ಕರ್ಕೇರ್ ಅವರು ನಿರ್ವಹಿಸಿದ್ದು, ಛಾಯಾಗ್ರಹಣದಲ್ಲಿ ರಚಿನ್ ಶೆಟ್ಟಿ ಮತ್ತು ಪ್ರಜ್ವಲ್ ಸುವರ್ಣ ಮೋಡಿ ಮಾಡಿದ್ದಾರೆ.